ನಮಸ್ತೆ ವೀಕ್ಷಕರೇ, ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ಮತದಾರ ಬಂಧುವಿನ ಮನದಾಳ ಮಾತನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದೆ ಸ್ಪಂದನ ಟಿವಿ. ಇವತ್ತು ನಾವು ಬ್ರಹ್ಮಾವರ ಪೇಟೆಯಲ್ಲಿದ್ದೇವೆ. ಬ್ರಹ್ಮಾವರ ಪೇಟೆಯಲ್ಲಿ ಹಾಗೂ ಬ್ರಹ್ಮಾವರ ಪರಿಸರದ ಜನರ ಮನದಾಳದ ಮಾತು ಏನಿದೆ, ಯಾವ ಅಭ್ಯರ್ಥಿ ಪರ ಒಲವಿದೆ, ಯಾವ ಸರ್ಕಾರದ ಪರ ಒಲವಿದೆ ಅಂತ ಕೇಳ್ಕೊಂಡು ಬರೋಣ. ಸರ್, ನಿಮ್ಮ ಪ್ರಕಾರ ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP ಬಂದರೆ ಒಳ್ಳೆಯದು. ಯಾಕಾಗಿ? ಅವರು ದೇಶ ನೋಡಬೇಕು, ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ನೋಡಬೇಕು ಬಿಟ್ಟರೆ ಮತ್ತೆ ನಾವು ಈ ಕುರ್ಚಿಗಾಗಿ ಒದ್ದಾಡೋರು ನೋಡಬಾರ್ದಲ್ಲ. ಅದಕ್ಕಾಗಿ ನಮಗೆ ನರೇಂದ್ರ ಮೋದಿ ಬರಬೇಕು. ಒಂದು ಕಡೆ ಜನ ಬದಲಾವಣೆ ಬಯಸ್ತಾರೆ, ರಾಹುಲ್ ಗಾಂಧಿ ಬರಬೇಕು ಹೇಳ್ತಾರೆ. ಇದಕ್ಕೆ ಇಲ್ಲ, ನಮ್ಮ ಲೆಕ್ಕದಲ್ಲಿ ಕಾಂಗ್ರೆಸ್ ಬರಲೇಬಾರ್ದು, ಯಾವುದು ಬರಬಾರ್ದು. ನಮಗೆ BJP ಸರ್ಕಾರನೇ ಬರಬೇಕು. ನಮ್ಮ ದೇಶ ಮುಖ್ಯ, ಆಮೇಲೆ ಬಾಕಿ. ಸರ್, ನೀವು ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡಿ ಮತ ಹಾಕ್ತಿದ್ದೀರಾ ಅಥವಾ ಕೇಂದ್ರ ಸರ್ಕಾರವನ್ನು ನೋಡಿ ಮತ ಹಾಕ್ತೀರಾ? ನಾವು ಕೇಂದ್ರವನ್ನು ನೋಡಿ ಮತ ಹಾಕೋದು. BJP ಬರ್ತಾರೆ ನೋಡಿ, ಬರಲೇಬೇಕು. ಒಳ್ಳೆ ಕೆಲಸ ಮಾಡಿದ್ದಾನೆ. ಯಾಕಂದರೆ ಮೋದಿ ಇದ್ರ ಮೇಲೆ ಪಾಕಿಸ್ತಾನಕ್ಕೆ ಯಾಕೂ ಬಿಡುವುದಿಲ್ಲ ನಾವು, ಅಷ್ಟೇ. ಅದೆಲ್ಲ ದಾಳಿಗಳು ರಾಜಕೀಯ ಪ್ರೇರಿತ ಹೇಳ್ತಾರೆ. ತಪ್ಪಾರದು ಪಾಕಿಸ್ತಾನದ್ದು, ಹೌದಾ? ಈಗ ಮತ್ತೊಮ್ಮೆ ಮೋದಿಯನ್ನು ಬಯಸ್ತೀವಿ. ಯಾಕಂದರೆ ಅವನು ಏನೇ ಇರಲಿ, ಎಂಥದೇ ಮಾಡಲಿ, ಪಾರ್ಟಿಗೂ ಹೆಸರೇ ಅಲ್ಲ. ಪಾರ್ಟಿಗೆ ಅವ್ರು ಗೆದ್ದರು ಒಂದೇ, ನಾವು ಗೆದ್ದರು ಒಂದೇ, ಹೌದಾ? ಕಾಂಗ್ರೆಸ್ ಗೆದ್ದರು ನಮಗೇನು ಕೊಡೋದಿಲ್ಲ, BJP ಗೆದ್ದರು ಏನು ಕೊಡೋದಿಲ್ಲ. ಆದರೆ ದೇಶ ಆಳುವ ಅನ್ಬೇಕು, ಮೇಯ್ನ್ ಅದು BJP. ಯಾಕಂತಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವರು ಬದಲಾವಣೆ ಬಯಸ್ತಾರೆ. ಯುವ ನಾಯಕ ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು ಅಂತ. ಇದಕ್ಕೆ ಇಷ್ಟು ದಿನ ನೋಡಿದ್ದೇವೆ ನಾವು ಸರ್ಕಾರ ಯಾವ ಥರ ನಡೆದಿದೆ ಅಂತೇಳಿ, ಅದರಲ್ಲೇ ಗೊತ್ತಾಗುತ್ತೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ BJP ಒಳ್ಳೆ ಕೆಲಸ ಮಾಡಿದೆ. ಸರ್ಕಾರ ಯಾವ್ದು ಬಂದರೆ ಜನಪರ ಸರ್ಕಾರ ಯಾವ್ದು ಬಂದರೂ ಒಳ್ಳೆಯದು. ಯಾವ ಪ್ರಧಾನಿಯನ್ನು ಬಯಸ್ತೇನೆ? ನಾವು ಜನಪರ ಸರ್ಕಾರ ಬರುವಾಗ ಅವರು ಯಾರನ್ನು ಆಯ್ಕೆ ಮಾಡ್ತಾರೆ ಅವ್ರು ಬರಬೇಕು. ನೀವು ಸರ್ಕಾರದಿಂದ ಏನನ್ನು ಬಯಸ್ತೀರ ಸಾಮಾನ್ಯ ಒಂದು ಜನವರ್ಗಕ್ಕೆ? ಭ್ರಷ್ಟಾಚಾರ ಮುಕ್ತವಾಗಿರಬೇಕು, ಭ್ರಷ್ಟಾಚಾರ ಮುಕ್ತ ಇರಬೇಕು. ಜನರಿಗೆ ನ್ಯಾಯವಾಗಿ ಸಿಗುವಂಥ ಎಲ್ಲ ವಸ್ತುಗಳು ನ್ಯಾಯವಾದ ರೇಟಲ್ಲೇ ಸಿಗಬೇಕು. ಅದು ಬಿಟ್ಟು ನ್ಯಾಯವಾದ ರೇಟ್ ಬದಲಿಗೆ ಯಾರೋ ಒಬ್ಬರಿಗೆ ಶ್ರೀಮಂತರು ಮಾಡೋದು, ಬಡವರನ್ನು ತುಳಿಯೋ ಕೆಲಸ ಈಗ ಆಗ್ತಾ ಉಂಟು. ಈಗ ಅದು ನಿಲ್ಲಬೇಕು. ಬಡವರನ್ನು ಮೇಲೆತ್ತುವ ಕೆಲಸ, ಕೆಲವರು ಸುಳ್ಳು ಹೇಳಿ ಬಡವರು ಅಂತ ಹೇಳ್ತಾರೆ, ಕೆಲವರು ನಿಜವಾಗಿ ಬಡವರಾಗಿರ್ತಾರೆ. ಅದನ್ನು ಹುಡುಕುವ ಕೆಲಸ ಆಗಬೇಕು ಅಧಿಕಾರಿಗಳಿಂದ. ಆ ಕೆಲಸ ಈಗ ಯಾರೂ ಮಾಡ್ತಾ ಇಲ್ಲ ಸರಿಯಾಗಿ. ನಿನ್ನೆ ಮೊನ್ನೆಯದ್ದು ದಾಳಿ, IT ದಾಳಿಗಳನ್ನು ಗಮನಿಸಬೇಕಾದ್ರೆ ರಾಜಕೀಯ ಅಂತ ಹೇಳ್ತಾರೆ. ರಾಜಕೀಯದವರ ಕೆಸರಾಟ ನಡೆಸ್ತಾರೆ. ಇದಕ್ಕೆ ತಮ್ಮ ಏನು ಹೇಳ್ತಾರೆ? IT ದಾಳಿ ಅಂತಾರೆ ನಿಜವಾಗಿ ಭ್ರಷ್ಟಾಚಾರದಿಂದ ದುಡ್ಡು ಬಂದಿದೆ ಹೋದರೆ ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗಬೇಕು. ಆದರೆ ಸರ್ಕಾರಕ್ಕೆ ಬೊಕ್ಕಸ ಹೋಗೋ ಜಾಗದಲ್ಲಿ ಅದು IT ಆಫೀಸರ್ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಆ ದುಡ್ಡು ಏನು ಮಾಡಲಿಕ್ಕಾಗ್ತದೆ? IT ದಾಳಿ ಹೆಸರಲ್ಲಿ ಆ ದುಡ್ಡು IT ಅವರಿಗೆ ಹೋಗೋ ಬದಲಿಗೆ IT ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಆ ದುಡ್ಡು ಅಕೌಂಟಿಗೆ ಸಿಗೋದಿಲ್ಲ. ಎಷ್ಟೋ ಬಾರಿ ಹಿಂದೆ ಆಗಿದೆ. IT ದಾಳಿ ಆದಾಗ ಒಮ್ಮೆ ಒಂದಷ್ಟು ಫಿಗರ್ ತೋರಿಸ್ತದೆ, ನೆಕ್ಸ್ಟ್ ಆ ಫಿಗರ್ ಎಲ್ಲಿ ಹೋಗ್ತದೆ, ಸರ್ಕಾರದ ಯಾವ ಬೊಕ್ಕಸ ಕೂತ್ಕೊಳ್ತದೆ, ಅದು ಯಾವುದು ಕೂಡ ಎಲ್ಲೂ ನೆಕ್ಸ್ಟ್ ಲೀಕೌಟ್ ಆಗೋದಿಲ್ಲ ವಿಷಯ. ಸರ್ಕಾರದ ಬೊಕ್ಕಸ ಹೋಗೋ ದುಡ್ಡು ಆಮೇಲೆ ಎಲ್ಲಿ ಹೋಗ್ತದೆ, ಜನಪರ ಹಿತಕ್ಕೆ ಆ ದುಡ್ಡು ಹೋಗ್ತದಾ ಇಲ್ವಾ, ಅದು ಯಾವುದು ಕೂಡ ವಿಷಯಕ್ಕೆ ಬರೋದಿಲ್ಲ. ಅದು RTI ಆ್ಯಕ್ಟಲ್ಲಿ ಜನರಿಗೆ ಸಿಗಬೇಕು. ಅದು RTI ಆ್ಯಕ್ಟಲ್ಲಿ ಯಾವುದು ಕೂಡ ಜನರಿಗೆ ಸಿಗ್ತಾ ಇಲ್ಲ. ಅದು ಯಾಕಂದ್ರೆ ಅದನ್ನು ಅಲ್ಲಿ ತುಳಿತಾರಲ್ಲಿ. ಮೋದಿ ಸರ್ಕಾರ, ಮೋದಿ ಅಂದರೆ ಇಷ್ಟ. ಅದಕ್ಕೆ ಫಸ್ಟ್ ಟೈಮ್ ವೋಟ್ ಮಾಡ್ತೀನಿ. ಇನ್ನೂ ವೋಟ್ ಮಾಡಲಿಲ್ಲ, ಮಾಡಬೇಕಷ್ಟೇ. ಹೌದು, ಫಸ್ಟ್ ಟೈಮ್. ಯೂತ್ ಐಕಾನ್ ರಾಹುಲ್ ಗಾಂಧಿ ಅವರು ಒಂದು ಕಡೆ ನಿಂತಿದ್ದಾರೆ, ಇದರ ಬಗ್ಗೆ ಏನು ಎಂತ ಹೇಳೋದು? ನಿಮ್ಮಂಥ ಯೂತ್ಗಳಿಗೆ ಸರ್ಕಾರದಿಂದ ಏನನ್ನು ಬಯಸ್ತೀವಿ? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅದು ತುಂಬ ಕಡಿಮೆ ಆಗಿದೆ. ಈಗ ಎಲ್ಲೂ ಅದು ನಮ್ಗೆ ಎಂಪ್ಲಾಯ್ಮೆಂಟ್ ಆಗ್ತಾ ಇಲ್ಲ. ಹೌದು, ಅದೊಂದು ಇದು ಮಾಡ್ತೀವಿ. ಮೋದಿ ಅಂತ ಹೇಳೋದಿಲ್ಲ, ಯಾಕೆ ಗೊತ್ತುಂಟ, ಒಳ್ಳೆ ಸರ್ಕಾರ ಬರಬೇಕು. ಮೋದಿ ಅಂತ ನಾನು ಹೇಳೋದಿಲ್ಲ. ನಾನು ಯಾವುದೇ ಸರ್ಕಾರ ಬರಲಿ, ನೀವು ಏನನ್ನು ಬಯಸ್ತೀವಿ? ಅಂದರೆ ಈಗ ಮೋದಿ ಬಂದೆಲ್ಲ ಆಗುತ್ತೆ. ಈ ನೋಟ್ ಬ್ಯಾನ್ ಮಾಡಲಿಕ್ಕೆ ಹೋಗಿ ತುಂಬ ಎಲ್ಲ ನಮ್ಮ ಸಣ್ಣ ಸಣ್ಣ ವ್ಯಾಪಾರದವರು ತುಂಬ ತೊಂದರೆ ಆಗಿದೆ. ತುಂಬ ತೊಂದರೆ ಆಗಿದೆ ನಮಗೆಲ್ಲ. ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗಿದೆ. ಮತ್ತು ವ್ಯಾಪಾರ ಇಲ್ಲ, ಯಾರಿಗೂ ಸಹ ವ್ಯವಹಾರ ಇಲ್ಲ. ಈಗ ಮುಂಚೆ ತುಂಬ ತೊಂದರೆ, ನಮ್ಮ ಒಂದು ಹೊಟ್ಟೆ ನಿರ್ವಹಣೆ ತೊಂದರೆ ಇರಲಿಲ್ಲ. ಅದು ನಂತರ ಉಂಟಲ್ವ, ತುಂಬ ತೊಂದರೆ ಆಗಿದೆ. ಭಾರಿ ಕಷ್ಟ ಆಗಿದೆ ನಮಗೆ, ದಿನ ತೆಗಿಲಿಕ್ಕೆ ಕಷ್ಟ ಆಗಿದೆ. ಈಗ ಸಣ್ಣ ಪುಟ್ಟ ವ್ಯಾಪಾರದವರು ಉಂಟಲ್ವ, ಇದನ್ನೇ ನಂಬ್ಕೊಂಡಿರೋ ತುಂಬ ಕಷ್ಟ ಆಗಿದೆ. ಬೇರೆ ಸರ್ಕಾರವನ್ನು ಬದಲಾವಣೆ ಆಗ್ಬೋದು, ಸಾಧ್ಯತೆ ಇರ್ಬೋದು ಏನೋ ಅಂತ ಅನಿಸಿಕೆ ನಮ್ಮದಷ್ಟೇ. ಬದಲಾವಣೆ ಬಯಸ್ತಾ ಇದ್ದೇವೆ ನಾವು. ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮುಂದಿನ ಮೋದಿ ಬಂದ್ರೇ ಯಾವುದು ಬಂದರೂ ಏನೂ ಪ್ರಯೋಜನ ಇಲ್ಲ ಸರ್.
ಯಾಕಂದರೆ ಎಲ್ಲರೂ ಅವರವರ ಸ್ವಾರ್ಥಕ್ಕಾಗಿ ಇದು ಮಾಡ್ತಾರೆ ಹೊರತು ಯಾರು ದೇಶಕ್ಕಾಗಿ ಇದು ಮಾಡೋದಿಲ್ಲ. ಯಾರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ನೋಡಿ ಆಗಿದೆ. ಯಾವುದಂತ ಹೇಳಿಕ್ಕೆ ನಾವೇನಂದರೆ ಸೆಲೆಕ್ಟ್ ಮಾಡುವಾಗ ಯಾವ ಕ್ಯಾಂಡಿಡೇಟ್ ಪಕ್ಷ ನೋಡಬಾರ್ದು, ಕ್ಯಾಂಡಿಡೇಟ್ ಒಳ್ಳೆ ಯಾರು ಕೆಲಸ ಯಾರು ಮಾಡ್ತಾರೆ ಅಂತೇಳಿ ಜನರಿಗೋಸ್ಕರ ಅವರನ್ನು ನಾವು ಸೆಲೆಕ್ಟ್ ಮಾಡಬೇಕು. ನನ್ನ ಒಪಿನಿಯನ್ ಆಗಿದೆ. ಇಲ್ಲ, ನಾನು ಆ್ಯಕ್ಚುಲಿ ಎಲ್ಲರೂ ಲೋಕಲ್ ಕ್ಯಾಂಡಿಡೇಟ್ ನೋಡಬೇಕು. ಯಾಕಂದರೆ ಒನ್ ಪರ್ಸನ್ ಕಾಂಟ್ ಕಂಟ್ರೋಲ್ ಹೋಲ್ ಕಂಟ್ರಿ. ಸೊ ವಿ ಹ್ಯಾವ್ ಟು ಸಿಲೆಕ್ಟ್ ಲೋಕಲ್ ಕ್ಯಾಂಡಿಡೇಟ್ ಹೂ ಇಸ್ ಎಲಿಜಿಬಲ್ ಫಾರ್ ಕಂಟ್ರೋಲಿಂಗ್ ದ ಅವರ್ ಕಂಟ್ರಿ. ಹಾಗೆ ಅಂದರೆ ನಮ್ಮ ಇಲ್ಲಿ ಲೋಕಲ್ ಏನು ಸಮಸ್ಯೆ ಇದೆ ಅದು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಮೇಲ್ನಲ್ಲಿ ಕೂತ್ಕೊಂಡವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಸರ್ ಯಾವುದು ಬಂದರೆ ನಮಗೇನು ಲಾಭ ಇದೆಯಾ ಸರ್? ಇಲ್ಲಲ್ಲ. ಏನು ಅವ್ರು ಬಂದರೆ ಅವ್ರಿಗೆ ಲಾಭಗೋಸ್ಕರ ಮಾಡ್ತಾರೆ ಬಿಟ್ಟರೆ ನಮಗಂತೂ ಏನು ಮಾಡಿ ಕೊಡೋದಿಲ್ಲ. ಫಸ್ಟಿಗೆಲ್ಲ ಹೇಳ್ತಾರೆ ಅದು ಮಾಡ್ತೆ ಇದು ಮಾಡ್ತೆ ಅಂತ, ಮತ್ತು ಯಾರು ಏನು ಕೆಲಸ ಮಾಡೋದಿಲ್ಲ, ಎಂಥದ್ದು ಮಾಡೋದಿಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೆಯದಂತ ಕಾಣುತ್ತೆ. ಹಾಂ, ರಾಹುಲ್ ಗಾಂಧಿನೇ ಬೇಕು. ಕೇಂದ್ರದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡುವಾಗ ನರೇಂದ್ರ ಮೋದಿ ಬರೆದರೆ ಒಳ್ಳೆಯದು ಅಂತ ಯಾಕಂದರೆ ಅವರು ತುಂಬ ದೇಶದ ಮೇಲೆ ಅಭಿಮಾನ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಪ್ರೈಮ್ ಮಿನಿಸ್ಟರ್ ನಮಗೆ ಇನ್ ಫ್ಯೂಚರ್ನಲ್ಲಿ ತುಂಬ ಪ್ರಯೋಜನ ಆಗ್ತದೆ ಅಂತ ನನ್ನ ಅನಿಸಿಕೆ. GST ನೋಟ್ ಬ್ಯಾನ್ ದೇಶದ ಒಳ್ಳೆಯದಕ್ಕೆ ಮಾಡಿದಲ್ಲ, ಅದರಿಂದ ದೇಶದ ಒಳ್ಳೆಯದಕ್ಕೆ ಆಗ್ತದೆ ಅಂತ ಇನ್ ಫ್ಯೂಚರ್ನಲ್ಲಿ ನಮಗೆ ಅದರ ಪ್ರಯೋಜನ ಸಿಗ್ತದೆ ಅಂತ ನಾನು ಅನಿಸ್ತೇನೆ. ನಮಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಹೇಳಿದರೆ ಪಕ್ಷಪಾತ ಮಾಡಿದ್ದಾಗೆ ಆಗ್ತದೆ. ನಾವು ಯಾವ ವಿಚಾರದಲ್ಲಿ ಸಹ ಈ ವಿಚಾರವನ್ನು ನಾವು ಬಹಿರಂಗವಾಗಿ ಮಾತಾಡಬಾರ್ದು. ಯಾಕಂತ ಹೇಳಿದರೆ ಯಾವ ಸರ್ಕಾರದಿಂದ ನಮಗೆ ಬೇಕಾಗುವಂಥದ್ದು ಎಂಥದ್ದು ಫೆಸಿಲಿಟೀಸ್ ಅವರು ಕೊಡಬೇಕಂತ ನಾವು ಬಯಸೋದಷ್ಟೇ. ಆದರೆ ನಮಗೆ ನಾವು ಬೇಕಾದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಈಗ ಇರೋದ ಸರ್ಕಾರದಿಂದ ನಮಗೇನು ಅಷ್ಟೊಂದು ಉಪಕಾರ ಅಂತ ಸಹ ನಮಗೆ ನಮ್ಮ ಕೈಯವರಿಗೆ ಯಾವುದು ಮುಟ್ಟಲಿಲ್ಲ. ಎಲ್ಲರೂ ಅವರ ಫೆಸಿಲಿಟೀಸ್ ಎಂಥದ್ದು ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಹೇಳೋದಷ್ಟೇ ವಿನ ಈಗ ನೋಡಿ ಪ್ರತ್ಯೇಕವಾಗಿ ರಿಯಲ್ ಎಸ್ಟೇಟಿದ್ದು ತುಂಬ ನಿಂತು ಹೋಗಿದೆ. ನಮ್ಮಂಥವ್ರ ಮಧ್ಯಮ ವರ್ಗದವರಿಗೆ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಈಗ ಶ್ರೀಮಂತರು ದೊಡ್ಡವರೆಲ್ಲ ಅವರದ್ದಂಥ ಸೀಟೆಲ್ಲ ಕರೆಕ್ಟ್ ಮಾಡಿ ಇಟ್ಟಿದ್ದಾರೆ. ಆದರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸ್ವಲ್ಪ ಕಷ್ಟ ಆಗಿದೆ ಪರಿಸ್ಥಿತಿ. ಜೀವನ ನಡೆಸಲಿಕ್ಕಾದರೂ ಸಹ ಬೇರೆ ಇದರ ಸಹ ಫೆಸಿಲಿಟಿ ಆದರೂ ಸಹ ಪ್ರತ್ಯೇಕವಾಗಿ ಒಂದು ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಅದು ಸೇಲ್ ಮಾಡುವಾಗ ಇದಕ್ಕೆ ಸೇಲ್ ಮಾಡುವಾಗ ಎಲ್ಲ ತೋರಿಸ್ಲಿಕ್ಕೆ ಇದು ಕಾನೂನು ಪ್ರಕಾರ ಕರೆಕ್ಟೇ ಸರಿ. ಅದು ಸಹ ನಮಗೆ ಅಷ್ಟು ಮುಂದೆ ಹೋಗಿ ಒಂದು ಬೇರೆ ಜನರ ಹತ್ರ ಒಂದು ಸಂಪರ್ಕ ಇಡಲಿಕ್ಕೆ ನಮ್ಮ ಹತ್ರ ಒಂದು ಮಧ್ಯಮ ವರ್ಗದವರ ಹತ್ರ ಆಗೋದಿಲ್ಲ ಅಷ್ಟೇ. ಕೇಂದ್ರದಲ್ಲಿ ಯಾವ ಸರ್ಕಾರ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮದು BJP. ಹೌದು. ಕಾಂಗ್ರೆಸ್ನಿಂದ ಬದಲಾವಣೆ ಅಸಾಧ್ಯ ಅಲ್ಲ, ಅದು ಅಂದರೆ ನಮ್ಮದು ಮುಂಚೆಯಿಂದ BJP. ಅದೇ ಈ ಬಾರಿಗೆ ಸಹ BJP. ಹೌದು. ಯಾವ ಸರ್ಕಾರ ಬಂದರೆ ಒಳ್ಳೆಯದು? BJP ಸರ್ಕಾರ. ಯಾಕೆ? ಯಾಕಂದರೆ ನಮ್ಮ ಪ್ರಧಾನಮಂತ್ರಿ ಬೇಕಿತ್ತು ನಮಗೆ ಮೋದಿ. ರಾಹುಲ್ ಗಾಂಧಿಯಿಂದ ಬದಲಾವಣೆ ಅಸಾಧ್ಯ? ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ಇನ್ನೂ ಮಗು ಅಷ್ಟೇ ರಾಜಕೀಯದಲ್ಲಿ. ಮತ್ತೊಂದು ಮೊನ್ನೆ ದಾಳಿಗಳನ್ನು ಗಮನಿಸಿ, ಶಿಪಾಣಿ ದಾಳಿ, 48 ಜನ ಮತ್ತೆ ಪುಲ್ವಾಮಾ ದಾಳಿ ಆಗುವುದು, ಇದು ರಾಜಕೀಯ ಪ್ರೇರಿತ, ರಾಜಕೀಯಕ್ಕೋಸ್ಕರ ಬಳಸಿಕೊಳ್ತಿದ್ದಾರೆ. ಇಲ್ಲ, ಸುಳ್ಳದು. ಸುಳ್ಳದು. ಮತ್ತೊಂದು ಸ್ಥಳೀಯವಾಗಿ ನಾನು ಕೇಳಿದರೆ ಬಿಜೆಪಿಯಿಂದ ಹಾಲಿ ಸಂಸದರಾದ ಶೋಭಾ ಕರಂದ್ಲಾಜೆ, JDS ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಅವರು ಈ ಭಾಗಕ್ಕೆ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟರು. ಉತ್ತಮ ಕೆಲಸ ಮಾಡಿದ್ದಾರೆ. ನಾವು ಇವರಿಗೆ ಮೋದಿಯವರಿಗೆ ಓಟ್ ಹಾಕೋದಲ್ಲ, ನಮಗೆ ಅಷ್ಟೇ ಶೋಭಾ ಕರಂದ್ಲಾಜೆ ಬೇಡ. ನರೇಂದ್ರ ಮೋದಿ ಬಂದರೆ ಓಕೆ. ಅವರದ್ದು ಆಡಳಿತ ಎಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ಅವ್ರು ಬಂದರೆ ಒಳ್ಳೆಯದಿದೆ ಅನಿಸುತ್ತೆ. ರಾಹುಲ್ ಗಾಂಧಿಯಿಂದ ಬದಲಾವಣೆ ಅಸಾಧ್ಯ? ರಾಹುಲ್ ಗಾಂಧಿಯಿಂದ ಐ ಡೋಂಟ್ ನೋ, ಪೊಲಿಟಿಕ್ಸ್ ಬಗ್ಗೆ ನಂಗೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ. ಬಟ್ ಸ್ಟಿಲ್ ನರೇಂದ್ರ ಮೋದಿ ಬಂದರೆ ಒಳ್ಳೆ ಚೆನ್ನಾಗತ್ತೆ ಅಂತ ಒಂದು ಅಭಿಪ್ರಾಯ ಅಷ್ಟೇ. ಹಾಂ, ನಾವು ರಾಜಕೀಯದಲ್ಲಿ ಫಸ್ಟಿಗೆ ಇಲ್ಲ ಆತ ಎಂತ ಓವರು ಅಲ್ಲ, ಯಾರು ಬಂದರೂ ದುಡಿಯುವುದಂದ್ರೆ ನಮಗೆ ತಪ್ಪಿದಲ್ಲ. ಹುಲಿ ಸುತ್ತಿಗೆಲ್ಲ ಇಟ್ಕೊಂಡಿದ್ದೀವಿ ಈಗ. ಬನ್ನಿ, ಇದಲ್ಲ ಅಡ್ರೆಸ್ ಬನ್ನಿ. ಓವರು BJP ಬರಲಿ, ಕಾಂಗ್ರೆಸ್ ಬರಲಿ, JDS ಅಂತೂ ಬರ್ಬೋದು. ಮೂಲ ಬಿಟ್ಬಿಡು, JDS ಅಂತೂ ಬರ್ಬೋದು. ಕಾಂಗ್ರೆಸ್ ಅಂತ ಇಜ್ಜೆ ಈ ಸರ್ತಿ. BJP ಕೊಂಚ ಚಾನ್ಸ್ ಉಂಟು.
ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆ? BJP ಮೋದಿಯವರು ತುಂಬ ಕೆಲಸ ಒಳ್ಳೆ ಮಾಡಿದ್ದಾರೆ. ಹಾಗೆ ಯುವ ನಾಯಕ ರಾಹುಲ್ ಗಾಂಧಿಯಿಂದ ಬದಲಾವಣೆ ಅಸಾಧ್ಯ ಹೇಳ್ತೀರಾ? ಗೊತ್ತಿಲ್ಲ, ಅವರಿಗೆ ಚಾನ್ಸ್ ಕೊಟ್ಟು ನೋಡಬೇಕಾಗಬೇಕಷ್ಟೇ. ಅಂದರೆ ಬದಲಾವಣೆ ಬಯಸ್ತೀರಿ? ಬದಲಾವಣೆ ಬಯಸಲ್ಲ, ನಾವು ಮೋದಿಗೆ ಓಟ್ ಆಗೋದು. ಹಾಗಾದರೆ ಮತ್ತೊಮ್ಮೆ ಮೋದಿ ಬರಬೇಕು ಖಂಡಿತ. ಮುಂದಿನ ಬಾರಿ ಮೋದಿ ಸರ್ಕಾರ, ಅವರು ಒಳ್ಳೆ ಮಾಡಿದ್ರಲ್ಲ. ಮತ್ತೊಮ್ಮೆ ಬಂದರೆ ಒಳ್ಳೆಯದು. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು ಕೇಂದ್ರದಲ್ಲಿ? ನಮಗೆ BJP ಸರ್ಕಾರ ಬಂದರೆ ಒಳ್ಳೆಯದು. ಯಾಕಂದರೆ ಈಗ GST ಬಂತು, ಹಣ ಈಗ ನೋಟ್ ಬ್ಯಾನ್ ಎಲ್ಲ ಬಂತು, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಫಸ್ಟಿಗೆ. ಈಗ ಮುಂದೆ 5 ವರ್ಷದಲ್ಲೆಲ್ಲ ಎಲ್ಲದೂ ಸರಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ನೋಡುವ ಇನ್ನು 5 ವರ್ಷ ಕೊಟ್ಟರೆ ಏನು ಮಾಡ್ತಾರೆ. ಕೆಲವು ಜನ ಹೇಳ್ತಾರೆ ಪುನಃ ಕಾಂಗ್ರೆಸ್ ಬರಬೇಕು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಲ್ಲ, ಬೇರೆಯವ್ರು ಹೇಳ್ತಿರ್ಬೋದು, ಆದರೆ ನಮಗೆ BJP ಬರಬೇಕು, ಮೋದಿಯವರು ಬರಬೇಕು. ಮೋದಿ ಮತ್ತೊಮ್ಮೆ ಬರ್ತಾರೆ. ಮತ್ತೊಮ್ಮೆ ಬರಬೇಕು ಮೋದಿ ಮತ್ತೊಮ್ಮೆ. ಅಲ್ಲ, ಈಗ ಅಲೆ ನಡೀತಾ ಇರೋದು BJPದಲ್ಲ, ಮೋದಿನೇ ಬರ್ತಾರೆ. ಬದಲಾವಣೆ ಬೇಡ ಹೇಳ್ತೀರಾ? ಬದಲಾವಣೆ ಎಂತಕ್ಕೆ? ಬದಲಾವಣೆ ತಂದಿದ್ದಾರಲ್ಲ ಮೋದಿ. ಮತ್ತೆ ನೆಕ್ಸ್ಟ್ ಬದಲಾವಣೆ ಮತ್ತೆ ವಾಪಸ್ ಕಾಂಗ್ರೆಸ್ಸಿಗೆ ಕೊಟ್ಟರೆ ಸರಿ ಅಲ್ಲ ಅನ್ಸುತ್ತೆ. ದೇಶನ ಮಾರುವ ಸ್ಥಿತಿಗೆ ತರ್ತಾರೆ ಆತ, ದೇಶನ ಮಾರ್ತಾರೆ ಅವರು. ಅದ್ರಿಗೋಸ್ಕರ ಅಂದರೆ ದೇಶ ಜನರೆಲ್ಲ ಥಿಂಕ್ ಮಾಡ್ತಿದ್ದೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಮೋದಿ ಅಂತಲೇ ಇದ್ದಾರಲ್ಲ. ಸೊ ಮೋದಿಯೇ ಬಂದರೆ ಒಳ್ಳೇದಂತ. ಆ್ಯಕ್ಚುಲಿ ಮಧ್ವರಾಜ್ ಒಳ್ಳೆ ಕ್ಯಾಂಡಿಡೇಟ್, ಮಧ್ವರಾಜನ್ನ ವಿನ್ ಮಾಡಿಸ್ಬೇಕಾದ್ರೆ ಏನು ಮಾಡೋದು, ದೇಶನ ನೋಡಬೇಕಾಗ್ತದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡ್ತಾರೆ. ಒಂದು ಕಡೆ GST ನೋಟ್ ಬ್ಯಾನ್ನಿಂದ ಸಾಮಾನ್ಯ ಜನ ವರ್ಗಕ್ಕೆ ತುಂಬ ತೊಂದರೆ ಈಗ ತೊಂದರೆ ದುಡ್ಡಿದ್ದವ್ರಿಗೆ ತೊಂದರೆ ಆಗ್ತದೆ, ದುಡ್ಡಿಲ್ದಿದ್ದವ್ರಿಗೆ ಏನು GSTಯಿಂದ ಏನು ತೊಂದರೆ ಬೀಳೋದಿಲ್ಲ. GST ಅದೆಲ್ಲ ಬೇಕೇ. ಆ್ಯಕ್ಚುಲಿ ಇನ್ನು ಕಳ್ಳ ವ್ಯಾಪಾರ ಮಾಡಿದವರಿಗೆಲ್ಲ ಅದರಿಂದ ತುಂಬ ಲಾಸ್ ಆಗಿದೆ. ಸೊ ಅವರೆಲ್ಲ ಬೊಬ್ಬೆ ಹೊಡಿತಾರೆ GST ಬಗ್ಗೆ. ನ್ಯಾಯಯುತವಾಗಿ ವ್ಯಾಪಾರ ಮಾಡುವವರು GST ಬಗ್ಗೆ ಏನು ತಲೆ ಕೆಡ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲರೂ GST ಕಟ್ಕೊಂಡು ಅದರಿಂದ ಸರ್ಕಾರಕ್ಕೆ ಲಾಭ ಅಲ್ಲ. ಸೊ ಸರ್ಕಾರಕ್ಕೆ ಲಾಭ ಆದರೆ ನಮಗೂ ಲಾಭನೇ. ಇತ್ತೀಚೆಗೆ ನಡೆದಂಥ ಶಿಪಾಣಿ ದಾಳಿ ಮತ್ತೆ ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರ ನೀಡಿದಿರ್ಬೋದು ಭಾರತ ಸರ್ಕಾರ. ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ ಹೇಳ್ತಾರೆ. ಹೇಳುವವರೀಗ ಬೊಗಳುವವರು ತುಂಬ ಬೊಗಳುತ್ತಾರೆ. ಅವರು ದೇಶಕ್ಕೋಸ್ಕರ. ಈಗ ನಮ್ಮ ದೇಶದವರಿಗೆ ಹೊಡೆದ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ ಅನ್ಬೋದು. ಅದು ಹೊರ ದೇಶದವರಿಗೆ, ಅದು ಯಾವುದೋ ಒಂದು ಭಯೋತ್ಪಾದಕ ಸಂಘಟನೆಯವರಿಗೆ ಹೊಡೆದ್ರೆ ಅದ್ರ ಬಗ್ಗೆ ರಾಜಕೀಯ ಪ್ರೇರಿತ ಅಂತ ಏನು ಅನಿಸೋದಿಲ್ಲ. ಈಗ ಅವರಿಗೆ ಇವ್ರು ಯಾಕೆ ಹೇಳಬೇಕು, ನಮ್ಮ ದೇಶದಲ್ಲಿ ಅಪೋಸಿಟ್ ಪಾರ್ಟಿಯವರು ನಮ್ಮ ದೇಶದಲ್ಲೇ ಇರೋದು, ಇವ್ರು ಯಾಕೆ ಹೇಳಬೇಕು ಅದು ರಾಜಕೀಯ ಪ್ರೇರಿತ ಅಂತ? ಅವರಿಗೆ ಇವ್ರ ಮೇಲೆ ಹಾಕಿ ಅವರಿಗೆ ಓಟ್ ತಗೊಳ್ಳುವಂಥ ಒಂದು ಕಾಳಜಿ ಉಂಟು. ಅದ್ರಗೋಸ್ಕರ ಅವ್ರು ಹಾಗೆ ಹೇಳ್ತಾರೆ, ಎಂತ ಮಾಡಲಿಕ್ಕಿಲ್ಲ. ಕಡೆದಾಗಿ ಕೇಳಬೇಕಾದ್ರೆ ನಿನ್ನೆ ಮೊನ್ನೆಯಿಂದ ಗಮನಿಸಬೇಕಾದ್ರೆ ಐಟಿ ದಾಳಿಗಳಲ್ಲಿ ರಾಜಕೀಯ ಇದಕ್ಕೆ ಅಲ್ಲ, IT ದಾಳಿ ದುಡ್ಡಿದ್ದವ್ರ ಮೇಲೆ, ಕಳ್ಳ ದುಡ್ಡು ಮಾಡಿದವ್ರ ಮೇಲೆ IT ದಾಳಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಕಳ್ಳ ದುಡ್ಡಲ್ಲ. ಈಗ IT ದಾಳಿ ಮಾಡೋದ್ರಿಂದ ಅವ್ರ ಮನೆಗೆ ಹೋಗಿ ಅವರು IT ಕಚೇರಿ ಎದುರು ಹೋಗಿ ಇವರು ಕುತ್ಕೊಳ್ಳುವಂಥದ್ದು ಏನು ಇರಲಿಲ್ಲ ಸಂದರ್ಭ. ಹೌದು, ದುಡ್ಡಿದ್ದವ್ರ ಮೇಲೆ ಮಾಡಿದಲ್ಲ IT ದಾಳಿಗ. ನಮ್ಮಂಥವ್ರ ಮೇಲೆ IT ದಾಳಿ ಮಾಡಿದರೆ ಅದ್ರ ಬಗ್ಗೆ ನಾವು ಕೇಳ್ಬೋದು, ನಮ್ಮ ಹತ್ರ ಏನು ಉಂಟಂತ IT ದಾಳಿ ಮಾಡಿದಾರೆ ಅಂತ. ಇವ್ರ ಹತ್ರ ದುಡ್ಡು ಹೇಗೆ ಬಂತಂತ ಒಂದು ಕೊಡಲಿ ಅಲ್ಲ. ಹೆದರಿಕೆ ಯಾರಿಗಿರ್ತದೆ ಅಂದರೆ ತಪ್ಪು ಮಾಡಿದವನಿಗೆ. ತಪ್ಪು ಮಾಡಿದ್ರಿಂದ ಅವ್ರಿಗೆ ಹೆದರಿಕೆ ಅಫ್ಕೋರ್ಸ್ ಆಗಲೇಬೇಕು. ಏನು ತೊಂದರೆ ಇಲ್ಲ IT ದಾಳಿ ಆದರೆ. ಕಳ್ಳ ದುಡ್ಡು ಸೇರಲಿ ಒಳ್ಳೆಯದಕ್ಕೆ. ಮೋದಿ ಸರ್ಕಾರ ಬರಲಿ, ಸ್ವಲ್ಪ ಡೆವಲಪ್ ಆಗೋದು ಮೋದಿಯಿಂದ. ಈಗ ಸರ್ಕಾರ 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದ್ದರೆ ಒಳ್ಳೆಯದು. ಅವರು ಮಾಡಿದ ದೋಷ ಮುಂದಿನವರು ಹೇಳ್ತಾರೆ, ಮುಂದಿನವರು ಮಾಡುವಂಥ ದೋಷ ಮತ್ತು ಮುಂದಿನವರು ಹೇಳ್ತಾರೆ. ಹಾಗೆ ಸರ್ಕಾರ 5 ವರ್ಷಕ್ಕೆ ಬದಲಾವಣೆ ಆದರೆ ಒಳ್ಳೆಯದು. ಬಯಸ್ತೇನೆ. ಮೋದಿ ಸರ್ಕಾರ ಬಂದರೆ ಒಳ್ಳೆಯದು. ಅಂದರೆ ಇಡೀ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದ್ರೆ, ನಮ್ಮದೇ ಭಾರತ ದೇಶ ಅನ್ನೋ ಒಂದು ಹೆಸರನ್ನು ತಲೆ ಎತ್ತಿ ನಿಲ್ಲಬೇಕಾದ್ರೆ ಮೋದಿಯೇ ಕಾರಣ. ಆರ್ಥಿಕತೆಯೆಲ್ಲ ಮುಂದುವರಿಬೇಕಂದ್ರೆ ಮೋದಿಯೇ ಕಾರಣ. ಸೈನಿಕದರಲ್ಲಿ ಮುಂದುವರಿಬೇಕಾದ್ರೆ ಮೋದಿಯೇ ಕಾರಣ. ಮತ್ತು ಮೋದಿ ಒಂದೇ ಕಾರಣ ಅಂತಲ್ಲ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಕೊಟ್ಟರೆ ಅವನೊಂದು ಹೆಸರು ಬರ್ತದೆ ವಿನಃ ನಾವು ಮೋದಿ ಒಂದೇ ಅಂತ ಹೇಳಲಿಕ್ಕಂದು ಸಾಧ್ಯ ಇಲ್ಲ. ಆದರೆ ನಮ್ಮ ಸಪೋರ್ಟ್ ಅವನಿಗಿದ್ದರೆ ಅವನೇನು ಮಾಡಲಿಕ್ಕೆ ಆಗ್ತದೆ. ರಾಹುಲ್ ಗಾಂಧಿಗೆ ಇನ್ನೂ ಪ್ರಬುದ್ಧ, ಇನ್ನೂ ವಯಸ್ಸಾಗಲಿಲ್ಲ. ಅವನು ಆಡಳಿತ ಮಟ್ಟನೂ ಕಲ್ತಿಲ್ಲ, ಬುದ್ಧಿ ಮಟ್ಟನೂ ಅವ್ರಿಗೆ ಅಷ್ಟೊಂದು ತಾಳ್ಮೆ ಸಹನೆ ಇಲ್ಲ, ಮತ್ತು ಮುಂದಾಲೋಚನೆಯೂ ಇಲ್ಲ. ತಾತ್ಕಾಲಿಕ ಮಟ್ಟದಲ್ಲಿ ಆಲೋಚನೆ ಮಾಡ್ತಾರೆ ವಿನಃ ದೇಶದ ಆರ್ಥಿಕತೆ, ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಅವರು ಅಷ್ಟೊಂದು ಇಲ್ಲ ಅಂತ ನಾನು ಹೇಳಬಲ್ಲೆ. ನಾನೀಗ ಸ್ಥಳೀಯ ಮಟ್ಟದಲ್ಲಿ ಕೇಳ್ತೀನಿ. ಸ್ಥಳೀಯ ಮಟ್ಟದಲ್ಲಿ ಈಗ ಮರಳಿನ ಸಮಸ್ಯೆ, ಒಂದು ಕೂಲಿ ಕಾರ್ಮಿಕರಿಗೆ ಅದು ತುಂಬಾನೇ ಸಮಸ್ಯೆ ಆಗಿದೆ. ಮರಳಿಗೂ ಕೇಂದ್ರಕ್ಕೂ ಸಮಸ್ಯೆ ಇದಕ್ಕೆ ಹೋಲಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಸ್ಥಳೀಯ ಸಮಸ್ಯೆ. ನಾವು
ರಾಜ್ಯದ ಸಮಸ್ಯೆ ಮತ್ತು ಕೇಂದ್ರದ ಸಮಸ್ಯೆ ಎರಡಕ್ಕೂ ಹೋಲಿಸಿದ್ರೆ ಮರಳಿಗೂ ಕೇಂದ್ರಕ್ಕೂ ಇದಕ್ಕೆ ಅಜಗಜಾಂತರ ಡಿಫ್ರೆನ್ಸ್. ಹಾಲಿ ಸಂಸದರಾಗಲಿ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ತಲೆ ಕೊಡಿಸಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇದು ನಾವು ಮರಳು ಬೇಕೋ ಬೇಡವೋ ಅನ್ನೋದು ನಮ್ಮ ತೀರ್ಮಾನ, ಜನರ ತೀರ್ಮಾನ. ಇಲ್ಲಿ ಕೆಲವರು ಮರಳು ತೆಗೆಯೋದು ಬೇಡ ಅಂತ ಕೆಲವರು ಅರ್ಜಿ ಹಾಕ್ತಾರೆ, ಕೆಲವರು ತೆಗಿಬೇಕಾದ ಅರ್ಜಿ ಹಾಕ್ತಾರೆ. ಇದು ಹಸಿರು ಪೀಠಕ್ಕೆ ಹೋಗ್ತದೆ, ಅದು ನ್ಯಾಯಾಲಯ ತೀರ್ಮಾನ ಕೊಡ್ತದೆ. ನಾವು ಇದನ್ನು ರಾಜಕೀಯಕ್ಕೆ ಹೋಲಿಸಬಾರ್ದು, ಇದು ನನ್ನ ಅಭಿಪ್ರಾಯ. ನೋಟ್ ಬ್ಯಾನ್ ಜಿ ಎಸ್ ಟಿಯಿಂದ ಯಾರಿಗೂ ತೊಂದರೆ ಆಗಲಿಲ್ಲ, ಸುಮ್ಮನೆ ಜನರ ಒಂದು ಭ್ರಮೆ. ಇದು ದೇಶದ ಆರ್ಥಿಕತೆಗೆ ಒಂದು ಲಾಭ ಆಗಿದೆ. ಆ ಆರ್ಥಿಕತೆ ಲಾಭ ಆದ ಮೇಲೆ ದೇಶವನ್ನು ಒಂದು ಉನ್ನತ ಮಟ್ಟಕ್ಕೆ ಭವಿಷ್ಯದ ಒಂದು ನಿರ್ಧಾರಕ್ಕೆ ಇದು ಒಂದು ಅದಾಗಿದೆ. ಜನರನ್ನು ಸುಲಿಗೆ ಮಾಡ್ತಾರೆ, ನೋಟ್ ಬ್ಯಾನ್ ಮಾಡಿದ್ದಾರೆ, ಜಿ ಎಸ್ ಟಿ ಮಾಡಿದ್ದಾರೆ. ಇದೆಲ್ಲ ಅಂದರೆ ಈ ಕರ್ನಾಟಕದಲ್ಲಿ ಜಿ ಎಸ್ ಟಿ ಹಾಕ್ತಾರೆ. ಈಗ ಕೇಂದ್ರದಿಂದ ಕೊಡ್ತಕ್ಕಂಥ ಅನುದಾನಕ್ಕೆ ಕರ್ನಾಟಕದವ್ರು ಯಾಕೆ ಹಾಕಬೇಕು? ಅದನ್ನು ನೇರವಾಗಿ ಜನರಿಗೆ ತಲುಪಿಸ್ಬೋದಲ್ಲ. ಇವ್ರು ಯಾಕೆ ಕರ್ನಾಟಕದ ತೆರಿಗೆ ಹಾಕಬೇಕಾ? ಹೌದು ತಾನೇ? ಹಾಗಾಗಿ ಅವರು ತೆರಿಗೆ ಹಾಕ್ತಾರಂತೆ, ಇವರು ತೆರಿಗೆ ಹಾಕಿ ಡಬಲ್ ತೆರಿಗೆ ಬೀಳ್ತದೆ, ಡಬಲ್ ಜಿ ಎಸ್ ಟಿ ಆಗ್ತದೆ, ಡಬಲ್ ಕಟ್ ಆಗ್ತದೆ. ಹಾಗಾಗಿ ಜನರಿಗೆ ಒಂದು ತಲೆ ಬಿಸಿ ಆಗ್ತದೆ. ಹಾಗಾಗಿ ಜನರ ತಲೆ ಮೇಲೆ ಜಿ ಎಸ್ ಟಿ ಬೀಳುವುದಿಲ್ಲ, ಯಾಕಂದರೆ ನೇರವಾಗಿ ಫ್ಯಾಕ್ಟ್ರಿ ಮೇಲೆ, ಕಂಪನಿಗಳ ಮೇಲೆ ಬೀಳ್ತದೆ. ಅದನ್ನು ಜನರಿಗೆ ಆವಾಗ 2013ನೇ ಇಸ್ವಿಯಲ್ಲಿ ಏನಿತ್ತು ಅದೇ ರೇಟು ಈಗ ಸಿಮೆಂಟಿಗೂ ಅದೇ ರೇಟೇ ಉಂಟು, ಇನ್ನೊಂದಕ್ಕೂ ಅದೇ ರೇಟೇ ಇದೆ. ಆದರೆ ವಸ್ತುಗಳಿಗೆ ರೇಟ್ ಕಡಿಮೆ ಮಾಡಿ ಅದಕ್ಕೆ ತೆರಿಗೆ ಹಾಕಿದ್ದಾರೆ, ಅಷ್ಟೇ ಬಿಟ್ಟರೆ ಅದಕ್ಕೂ ಇದಕ್ಕೂ ನಾವು ಸಂಬಂಧ ಹೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಸ್ಥಳೀಯ ಲೋಕಸಭಾ ಚುನಾವಣೆಯನ್ನು ಗಮನಿಸುವುದಾದರೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರ ಅಭ್ಯರ್ಥಿಗಳು, ಹಾಗೆ ಕಾಂಗ್ರೆಸ್ ಹಾಗೂ JDSನ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್, ಇವರ ಬಗ್ಗೆ ಏನು ಹೇಳ್ತಾರೆ? ನಾವು ಪ್ರಮೋದ್ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ನಮಗಿಲ್ಲ. ಪ್ರಮೋದ್ ಅವರು ಅವರ ಆಡಳಿತವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಹೌದಾ? ಅವರ ಕಾಲದಲ್ಲಿ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರಮೋದನ ಬಗ್ಗೆ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಕೇಂದ್ರದಲ್ಲಿ ಒಂದು BJP ಸರ್ಕಾರ ಬರಲಿ ಅನ್ನೋವನ್ನು ನಮ್ಮ ಆಸೆ. ಇಲ್ಲಿ ಯಾರೇ ನಿಂತ್ಕೊಳ್ಳಿ, ಯಾರೇ ಹೋಗಲಿ, ಯಾರೇ ಬರಲಿ, ನಮಗೆ ಮೋದಿ ನಮ್ಮ ಕೇಂದ್ರ ಸರ್ಕಾರದ ಬಲಿಷ್ಠವಾದ ವ್ಯಕ್ತಿ ಬೇಕು ಅಂದರೆ ನಾವು ಮೋದಿ ಸರ್ಕಾರಕ್ಕೆ ಓಟ್ ಹಾಕಲೇಬೇಕನ್ನೋದು. ನಮ್ಮ ಪರವಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಕಾಣ್ತದೆ. ಯಾಕೆಂದರೆ ಈಗ 5 ವರ್ಷ ಇವ್ರು ನಡೆಸಿದ್ರಲ್ಲ, ಅದಕ್ಕೆ ಅವರಿಗೆ ಒಂದು ಚಾನ್ಸ್ ಕೊಡೋದು ಒಳ್ಳೆಯದು. ಬದಲಾವಣೆ ಬರಬೇಕಂತ. ಪ್ರಧಾನಿ ನಮ್ಮ ಮಟ್ಟಿಗೆ ರಾಹುಲ್ ಗಾಂಧಿ ಅಷ್ಟೊಂದು ಕಾಣ್ತಾ ಇಲ್ಲ, ಅವ್ರು ತಂಗಿ ಇದ್ದಾರಲ್ಲ, ಅವರಾದರೆ ಒಳ್ಳೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಸ್ಥಳೀಯವಾಗಿ ಗಮನಿಸಿದರೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು, JDS ಅವರು, ಕಾಂಗ್ರೆಸ್ನ ಪ್ರಮೋದ್ ಮಧ್ವರಾಜ್ ಅವರು. ಅಡ್ಡಿಲ್ಲ, ಒಳ್ಳೆ ಜನ. ಪ್ರಮೋದ್ ಅಡ್ಡಿಲ್ಲ, ನಾವು ಕೊಡ್ತೇವೆ. ಬದಲಾವಣೆ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮಾವರ ಪರಿಸರದ ಮತದಾರನ ಮನದಾಳದ ಮಾತನ್ನು. ಮುಂದಿನ ದಿನದಲ್ಲಿ ಇನ್ನೊಂದು ಪರಿಸರದ ಮತದಾರರ ಮನದಾಳದ ಮಾತನ್ನು ಕೇಳಿಕೊಂಡು ಬರೋಣ. ಅಲ್ಲಿಯವರೆಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.